ಈಗ ನಮ್ಮೆಲ್ಲ ವಿಶೇಷ ಅತಿಥಿ ಲಯನ್ಸ್ನ ಮುಖ್ಯಸ್ಥ ವಿಜಯ ಉದ್ಘಾಟನೆ ಮಾಡ್ತಾರೆ ಈಗ. ಮೇಘಾ ಸಲೀಂರವರು, ಅಸೈಗೊಳಿ ಮೇಘಾ ಸಲೀಂರವರು ಬಂದಿದ್ದಾರೆ. ನಮ್ಮ ಖಲೀಲ್ರವರು, ಇಕ್ಬಾಲ್ ಸಾಮಾನಿಗೆ ಅವರು ಕೂಡ ಬಂದಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸಿದ್ದೇನೆ. ಪತ್ರಿಕಾ ಬಂಧುಗಳು ಶ್ರೀಯುತ ಸತೀಶ್ ಹಾಗೂ ಹೊಸಕುರಲ್ನ ಆಸಿಫ್ ಅವರು ನಮ್ಮೊಂದಿಗಿದೆ, ಅವರನ್ನು ಕೂಡ ಸ್ವಾಗತಿಸಿದ್ದೇನೆ. ಅದೇ ರೀತಿ ಎಲ್ಲ ನಮ್ಮ ಅನ್ಸಾರ್ ಇನ್ನೋಳಿ ಅವರನ್ನು ಕೂಡ ಸ್ವಾಗತಿಸಿದ್ದೇನೆ. ಅದೇ ರೀತಿ ಎಲ್ಲ ನಮ್ಮ ಈ ಊರಿನ ಬಂಧುಗಳನ್ನ ಸ್ವಾಗತಿಸ್ತಾ, ಬಹುಶಃ ಈ ಒಂದು ರಿಕ್ಷಾ ಪಾರ್ಕಿನ ಹಿನ್ನೆಲೆ ಹೇಳಬೇಕಿದ್ರೆ 1994ರಲ್ಲಿ ಈ ಪ್ರದೇಶದಲ್ಲಿ 5 ಜನ ಸದಸ್ಯರಿಂದ ಈ ಒಂದು ರಿಕ್ಷಾ ಪಾರ್ಕ್ ಪ್ರಾರಂಭಗೊಂಡಿದೆ. ಅದರಲ್ಲಿ ಮುಖ್ಯವಾಗಿ ವಸಂತ, ನಜೀರ್, ಆಮೇಲೆ ಸತೀಶ್ ಗಟ್ಟಿ, ಆಮೇಲೆ ಫೆಲಿಕ್ಸ್ ಇವರ ಒಂದು ಪ್ರಾರಂಭದಲ್ಲಿ ಇವರು ಈ ಒಂದು ರಿಕ್ಷಾ ಪಾರ್ಕ್ನಲ್ಲಿ ಮಾಡಿದ್ದಾರೆ. ಅನಂತರ ಹಂತ ಹಂತವಾಗಿ ಶ್ರೀಯುತ ಸಾಗರ್ ಅವರು ಅನಂತರ ಈ ಒಂದು ಸ್ಟ್ಯಾಂಡ್ನಲ್ಲಿ ಬಹುಶಃ ಬಾಕಿಯವರೆಲ್ಲ ಸೇರಿ ಒಂದು 30 ರಿಕ್ಷಾದ ಚಾಲಕ ಮಾಲಕರು ಈ ಒಂದು ಸ್ಟ್ಯಾಂಡ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 28 ವರ್ಷಗಳಿಂದ ಕೂಡ ಇಲ್ಲಿ ರಿಕ್ಷಾ ತಂಗುದಾಣ ಇಲ್ಲದಾಗ ನಮಗೆ ಕೂಡ ಸ್ವಲ್ಪ ಮುಜುಗರ ಆಗಿತ್ತು, ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಅಂತ. ಬಹುಶಃ ಸರಿಯಾದ ವ್ಯವಸ್ಥೆ ಆಗಬೇಕಿದ್ರೆ ಅವರಲ್ಲಿ ಒಂದು ಸಂಘಟನೆ ಬೇಕಿತ್ತು. ಸಂಘಟನೆಯನ್ನ ಕಳೆದ ಒಂದು 6 ತಿಂಗಳ ಹಿಂದೆ ಅವರು ಸಂಘಟನೆ ಮಾಡಿದ ನಂತರ ಪಂಚಾಯತ್ನಿಂದ ನಾವು ಪರವಾನಗಿ ಕೊಟ್ಟಿದ್ದೇವೆ. ಅದೇ ರೀತಿ ಆ ಪರವಾನಗಿ ಕೊಟ್ಟ ಕೂಡಲೇ ಮಾನ್ಯ ಶಾಸಕರಲ್ಲಿ ನಾವು ವಿನಂತಿಸಿಕೊಂಡಾಗ ಕೇವಲ 1 ತಿಂಗಳಲ್ಲಿ ಈ ಒಂದು ರಿಕ್ಷಾ ಪಾರ್ಕಿಗೆ ಗುದ್ದಲಿ ಪೂಜೆ ಮಾಡಿ 1 ತಿಂಗಳೊಳಗೆ ಮತ್ತೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಅವರೇ ಬಂದಿದ್ದಾರೆ. ಬಹುಶಃ ಇದೆಲ್ಲ ನಮಗೆ ಖುಷಿಯನ್ನು ಕೊಡ್ತಾ ಉಂಟು. ಅವರು ನಮ್ಮ ಶಾಸಕರು, ಅದೇ ರೀತಿ ವಿರೋಧ ಪಕ್ಷದ ಉಪನಾಯಕರಾಗಿ ಎಲ್ಲರ ಮನಸ್ಸೆಳೆಯುವಂಥ ಓರ್ವ ನಾಯಕ. ಬಹುಶಃ ನಮ್ಮ ಜಿಲ್ಲೆಯಲ್ಲ ಬೇರೆ ಜಿಲ್ಲೆಗೆ ಹೋದಾಗ ಕೂಡ ಖಾದರ್ರಂಥ ಶಾಸಕರನ್ನು ಪಡೆದುಕೊಂಡವರು ನೀವು ಧನ್ಯರು, ಭಾಗ್ಯವಂತರಂತ ನಮಗೆ ಬಹಳಷ್ಟು ಕಡೆಯಿಂದ ಪ್ರಶಂಸೆ ಬರ್ತಾ ಉಂಟು. ಅಂದರೆ ಅವರ ಒಂದು ಕಾರ್ಯವೈಖರಿ, ಅವರು ಹೇಳಿದಂತೆ ಕೆಲಸ ಮಾಡಿ ತೋರಿಸ್ತಾರೆ. ಬಹುಶಃ ಅವರು ಒಬ್ಬ ಜನನಾಯಕರಾಗಿ, ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಜನನಾಯಕ ಹೇಗಿರಬೇಕೆಂಬುದಕ್ಕೆ ಖಾದರ್ರವರೇ ಸಾಕ್ಷಿಯಾಗಿದ್ದಾರೆ. ಬಹುಶಃ ಸರಳ ಸಜ್ಜನಿಕೆಯ ವ್ಯಕ್ತಿ. ಬಹುಶಃ 1ನೇ ತಿಂಗಳಲ್ಲಿ ನಮಗೆ ಇದು ಕೂಡ ನಾವು ನೆನೆಸಲಿಲ್ಲ. ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಿದ್ರು ಅದು ಗುದ್ದಲಿ ಪೂಜೆ ಆದ ನಂತರ ಒಂದು 6 ತಿಂಗಳು 7 ತಿಂಗಳು ಹೋಗ್ತದೆ. ಆದರೆ ಇದು ಒಂದು ತಿಂಗಳೊಳಗೆ ಆಗಿರೋದು ನಮಗೆ ನಮ್ಮ ಊರಿಗೆ ಬಹಳಷ್ಟು ಸಂತೋಷನ ಕೊಡ್ತದೆ. ಅದೇ ರೀತಿ ಎಲ್ಲ ನಮ್ಮ ಸಹೋದ್ಯೋಗಿ ಬಂಧುಗಳಿಗೆ ಕೂಡ ಸಂತೋಷವನ್ನು ಉಂಟು ಮಾಡಿದೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಯಾವುದೇ ಕೊನಾಜಿಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಶಾಸಕರ ಗಮನಕ್ಕೆ ತಂದು ಮಾಡಿದಾಗ ಅವರು ಇಲ್ಲ ಅಂತ ಹೇಳಲಿಲ್ಲ, ಇನ್ನು ಮುಂದಕ್ಕೆ ಅವರು ಇಲ್ಲ ಅಂತ ಹೇಳಲಿಕ್ಕಿಲ್ಲ ಅಂಥವರು ವ್ಯಕ್ತಿ. ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಈಗಾಗಲೇ ಯೂನಿವರ್ಸಿಟಿಯವರು ಕೂಡ ಒಂದು ಮನವಿಯನ್ನು ಯೂನಿವರ್ಸಿಟಿ ಪಾರ್ಕಿನವರು ಕೂಡ ಒಂದು ಮನವಿಯನ್ನು ಇಟ್ಟಿದ್ದಾರೆ. ಬಹುಶಃ ಅವರಿಗೆ ಕೂಡ ನಾವು ಶಾಸಕರ ಗಮನಕ್ಕೆ ತರ್ತೇವೆ, ಅದನ್ನು ಕೂಡ ಅವರು ಸ್ಪಂದಿಸಿ ಮಾಡುವರೆಂಬ ಭರವಸೆ ನಮಗಿದೆ. ಅದೇ ರೀತಿ ಎಲ್ಲ ನಮ್ಮ ಈ ಒಂದು ರಿಕ್ಷಾ ಪಾರ್ಕಿಗೆ ಎಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ
ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಸಹಕಾರ ನೀಡಿದ ಎಲ್ಲರಿಗೂ ಸ್ವಾಗತವನ್ನು ಮಾಡುತ್ತಾ ನನ್ನ ಸ್ವಾಗತ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಒಂದೆರಡು ಶುಭವನ್ನು ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ UT ಖಾದರ್ ಅವರೇ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯ ನಾಯಕರಾದ ಸದಸ್ಯ ಉಳ್ಳಾಲ್ರವರೇ, ಈ ವಾರ್ಡಿನ ಪಂಚಾಯತ್ ಸದಸ್ಯರು, ಮಾಜಿ ಪಂಚಾಯತಿನ ಅಧ್ಯಕ್ಷರಾದ ಅಚ್ಯುತ್ ಕಟ್ಟಿಯವರೇ, ಈ ವಾರ್ಡ್ನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ದೇವಣ್ಣ ಶೆಟ್ಟರೆ, ಹಿರಿಯ ನೇತಾರ ಶ್ರೀಮತಿ ಮುತ್ತಕ್ಕ ಶೆಟ್ಟಿಯವರೇ, AK ಅಬ್ದುಲ್ ರಹಮಾನ್ರವರೇ, ಅಬ್ದುಲ್ ರಹಮಾನ್ ಕೋಡ್ಜಾಲ್ರವರೇ, ಭೂಬಗಟ್ಟಿಯವರೇ, ಹಾಗೂ ಎಲ್ಲ ಪಂಚಾಯತಿನ ಸದಸ್ಯರುಗಳೇ ಮತ್ತು ಬಂಧುಗಳೇ, ಈಗಾಗಲೇ ಅಚ್ಯುತಗಟ್ಟಿಯವರು ಈ ರಿಕ್ಷಾ ತಂಗುದಾಣ ಯಾಕೆ ಅಗತ್ಯ ಇತ್ತು, ಎಷ್ಟು ಬೇಗ ಆಗಿದೆ ಎಂಬುದನ್ನು ವಿವರಣೆ ನೀಡಿದ್ದಾರೆ. ಇಲ್ಲಿ ಬಹಳಷ್ಟು ವರ್ಷದಿಂದ ಇದ್ದ ಬೇಡಿಕೆ ರಿಕ್ಷಾ ತಂಗುದಾಣ ಬೇಕು. ರಿಕ್ಷಾ ತಂಗುದಾಣ ಬೇಕು ಅಂತಾದಾಗ ಅದಕ್ಕೆ ಒಂದು ಸಮಿತಿ ಕೂಡ ಬೇಕು. ರಿಕ್ಷಾ ಚಾಲಕರ ಸಂಘದವರ ನಮ್ಮ ಸಾಗರ್ರವರು, ಸೈಯದ್ ಸಾಗರ್ರವರ ಅಧ್ಯಕ್ಷರಾಗಿ ಅದರ ಪದಾಧಿಕಾರಿಗಳಿಗೆ ಅನೇಕ ರಿಕ್ಷಾ ಚಾಲಕರು ಸೇರಿಕೊಂಡ ಬಳಿಕ ಅವರ ಬೇಡಿಕೆಗೆ ಇವತ್ತು ಮನ್ನಣೆ ಸಿಕ್ಕಿದೆ. UT ಖಾದರ್ ಅವರು, ನಾವು ಎಲ್ಲ ತಿಳ್ಕೊಂಡ ಹಾಗೆ ಈ ರಾಜ್ಯದಲ್ಲಿ ಒಬ್ಬ ಅತ್ಯಂತ ಒಳ್ಳೆಯ ಹೆಸರನ್ನು ಗಳಿಸಿದಂಥ ಮಾಜಿ ಸಚಿವ, ಹಾಗೆ ಈಗ ಏಕೈಕ ನಮ್ಮ ಶಾಸಕ ಮತ್ತು ವಿರೋಧ ಪಕ್ಷದ ಉಪನಾಯಕರಾಗಿ ಕೂಡ ಬಹಳ ಎತ್ತರದ ಸ್ಥಾನಕ್ಕೆ ಅವರು ಏರಿದ್ದಾರೆ. ಮುಂಬರುವ ದಿನಗಳು ನಮಗೆಲ್ಲ ಒಳ್ಳೆಯದಾಗಲಿ. UT ಖಾದರ್ ಅವರು ಯಾವ ರೀತಿ ಪಾದರಸಂತೆ ಈ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೋ ಅವರಿಗೆ ದೇವರ ದಯೆ ಸದಾ ಇರಲಿ, ನಮ್ಮೆಲ್ಲರ ಆಶೀರ್ವಾದ ಇರಲಿ. ಹೀಗೆ ಒಂದು ತಿಂಗಳ ಒಳಗೆ ಒಂದು ಶಿಲಾನ್ಯಾಸ ಆಗಿ ಉದ್ಘಾಟನೆಗೊಳ್ಳುವುದಂತೆ ಅದು ಸುಲಭ ಮಾತಲ್ಲ. ಅದಕ್ಕೆ ಫಂಡ್ ಇಡಬೇಕು, ಫಂಡು ಸ್ಯಾಂಕ್ಷನ್ ಮಾಡಬೇಕು. ಎಲ್ಲ ಕೆಲಸವನ್ನು ಅವರು ಬಹಳ ಕ್ಷಿಪ್ರವಾಗಿ ಮಾಡಿಕೊಟ್ಟ ಕಾರಣ ಈ ಒಂದು ತಂಗುದಾಣ ಬಹಳ ಯಶಸ್ವಿಯಾಗಿ ಆಗಿದೆ. ಈಗಾಗಲೇ ಇಕ್ಬಾಲ್ರವರು ಬಹಳ ಮುಂಚೂಣಿಯಲ್ಲಿ ನಿಂತು ಇದಕ್ಕೆ ಕೆಲಸವನ್ನು ಮಾಡಿದ್ದಾರೆ. ಒಬ್ಬ ಪಂಚಾಯತಿನ ಸದಸ್ಯರುಗಳ ದೊಡ್ಡ ಜವಾಬ್ದಾರಿ ಕೂಡ ಇದೆ. ಅವರ ಕ್ಷೇತ್ರಕ್ಕೆ ಬೇಕಾದಂಥ ಕೆಲಸವನ್ನು ಮಾಡುವಲ್ಲಿ ಅವರೆಲ್ಲ ಸಫಲರಾಗಿದ್ದಾರೆ. ಆದ್ದರಿಂದ ಪಂಚಾಯತ್ ಅಧ್ಯಕ್ಷರುಗಳಿಗೆ, ಪಂಚಾಯತ್ ಸದಸ್ಯರುಗಳಿಗೆ, ಪಂಚಾಯತಿನ ಎಲ್ಲ ವ್ಯಾಪ್ತಿಯ ನಮ್ಮ ಪಕ್ಷದ ಪದಾಧಿಕಾರಿಗಳೇ, ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ. ತನ್ಮೂಲಕ ನಾವು ಇಂಥ ಒಳ್ಳೊಳ್ಳೆ ಕಾರ್ಯಕ್ಕೆ ಖಾದರ್ ಅವರಿಗೆ ಬೆನ್ನ ಹಿಂದೆ ನಿಂತು ಕೆಲಸ ಮಾಡೋಣ ಅಂತ ಹೇಳಿ ಇದಕ್ಕೆ ಅವರಿಗೆ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ಜೈ ಭಾರತ್. ಅವರೇ, ಸಮೀರ್ ಪಜ್ಜೀರ್ ಅವರೇ, ಮೊಹಮ್ಮದ್ ಅಕ್ಕನ್ ಅವರೇ, ಇಬ್ರಾಹಿಂ ಪಜ್ಜೀರ್ ಅವರೇ, ಮಾರಪ್ಪನವರೇ, ನಮ್ಮ ಜೊತೆ ಅಂದನವರೇ, ಅದೇ ರೀತಿ ನಮ್ಮ ಅತ್ಯಂತ ಗೌರವಂತ ಮುತ್ತಕ್ಕನವರೇ, ಬಹುಶಃ ಹಿರಿಯರಾಗಿರುವಂಥ ಸುರೇಂದ್ರ ರವರೇ, ಖಲೀಲ್ ಅವರೇ, ಅದೇ ರೀತಿ ನಮ್ಮ ಅಬ್ದುಲ್ ಖಾದರ್ ಅವರೇ, ಪದ್ಮನಾಭ ಅವರೇ, ಅಂದವರೇ, ಅದೇ ರೀತಿ ನಮ್ಮ ಮೇಘಾ ಸಲೀಮ್ ಅಪ್ಪರ್ ಇಕ್ಬಾಲ್ ಸಾಮಾನ್ಯ ಅವರೇ, ಮೇಘಾ ಸಲೀಮ್ ಅವರೇ, ನಮ್ಮ ಪಾವೂರ್ನ ಸತ್ತಾರ್ ಅವರು, ಇನ್ನಿತರ ಎಲ್ಲ ಹಿರಿಯಕಿರಿಯರೇ, ಹಾಗೂ ನಿಮ್ಮ ರಿಕ್ಷಾ ಚಾಲಕ ಅಧ್ಯಕ್ಷ ಸೈಯದ್ ಸಾಗರ್ ಮತ್ತು ಎಲ್ಲ ಸಮಿತಿಯ ಸದಸ್ಯರೇ, ಊರವರನ್ನು ಅಭಿನಂದಿಸ್ತೇನೆ. ರಿಕ್ಷಾ ಚಾಲಕರ ಮೇಲೆ ಎಷ್ಟು ಪ್ರೀತಿ ಊರವರಿಗೆ ಅಂತ ಹೇಳಿದರೆ, ಎಲ್ಲ ನಮ್ಮ ಘಟನೆಗಳು ಬಂದು ಒಂದೇ ಕೊಣಾಜೆ ರಿಕ್ಷಾದವರಿಗೆ ನೀವೇನಾದರೂ ಒಂದು ಮಾಡಲೇ ಬೇಕಂತೇಳಿ. ಆದ ಕಾರಣ ಇಲ್ಲೇ ರಿಕ್ಷಾ ಚಾಲಕ ಭಾಳ ಭಾಗ್ಯವಂತವ್ರೆ. ಯಾಕೆಂದರೆ ಎಲ್ಲರೂ ಊರವರು ನಿಮಗೆ ವಿಶೇಷ ಪ್ರೀತಿ ವಿಶ್ವ ಇಟ್ಟುಕೊಂಡು ಸ್ವಂತ ನೀವು ಅಣ್ಣ ತಮ್ಮಂದ ರೀತಿಯಲ್ಲಿ ನಿಮಗೆ ಯಾವ ಸವಲತ್ತು ಕೊಡಬೇಕಂತೇಳಿ ದೊಡ್ಡ ಮಟ್ಟದ ಒಂದು ಬೇಡಿಕೆ ಮನವಿ ಮಾಡಿದರು. ತಾವು ಕೂಡ ಭಾಳಷ್ಟು ವರ್ಷಗಳಿಂದ ತಮ್ಮದೇ ಆದ ಶ್ರಮಜೀವಿ ಮತ್ತು ಗೌರವಪೂರ್ವಕ ಕೆಲಸ ಮಾಡಿಕೊಂಡು ನಿಮ್ಮ ಗೌರವ ಉಳಿಸುವ ಜೊತೆಯಲ್ಲಿ ಈ ಕೊಣಾಜದ ಗೌರವ ಉಳಿಸ್ಲಿಕ್ಕೆ ಕೂಡ ತಾವು ಭಾಳಷ್ಟು ಶ್ರಮ ಪಟ್ಟಿದ್ರು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಾವು ಎಲ್ಲ ವರ್ಗದವರಿಗೂ ಕೂಡ ಅವರವರು ತನ್ನ ಕೆಲಸವನ್ನು ಭಾಳ ನೆಮ್ಮದಿ ಮತ್ತು ಸಮಾಧಾನದಿಂದ ಮಾಡಲಿಕ್ಕೆ ಬೇಕಾಗಿ ಎಲ್ಲ ವರ್ಗದವರು ಏನೇನು ಎಲ್ಲೆಲ್ಲಿ ಕೆಲಸ ಆಗಬೇಕು ಆ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೇವೆ. ರಿಕ್ಷಾ ಚಾಲಕರಿಗೆ ಮತ್ತು ಮಾಲಕರಿಗೂ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಈ ಒಂದು ಸವಲತ್ತುಗಳನ್ನು, ಮಳೆಗಾಲದಂತೂ ಬಿಸಿಲಿನಲ್ಲಿ ಅವರು ಕೂಡ ಕಷ್ಟ ದುಡಿಬಾರ್ದು, ಅವರು ನೆಮ್ಮದಿಯಿಂದ ದುಡಿಬೇಕಂತೇಳಿ ಅಲ್ಲಿ ನಾವು ಪ್ರಾರಂಭ ಮಾಡುವಾಗ ಬೇಡಿಕೆಗಳು ಸಾಧಾರಣವಾಗಿ ಬರ್ತಾ ಇದೆ. ಎಲ್ಲೆಲ್ಲಿ ಬೇಡಿಕೆಗಳು ಬರ್ತಾ ಇದೆ ಅಲ್ಲೆಲ್ಲ ಕೂಡ ಮಾಡಿ ಕೊಡ್ತಾ ಇದಕ್ಕೆ ಪ್ರಥಮ ಆದ್ಯ ಅಂತ ಹೇಳಿಕೊಂಡು, ಆದಾಗ ನೀವು ಇನ್ನಷ್ಟು ಅತ್ಯುತ್ತಮವಾಗಿ ತಮ್ಮ ಕೆಲಸ ನಿರ್ವಹಿಸಿಕೊಂಡು ನಿಮ್ಮ ಮಕ್ಕಳ ಉತ್ತಮವಾದ ಭವಿಷ್ಯ ಮತ್ತು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಎಲ್ಲರ ಪ್ರೀತಿ ವಿಶ್ವಾಸ ಮುಖಾಂತರ ತಮ್ಮ ಕೆಲಸ ಇವತ್ತು ನಿರ್ವಹಿಸೋದ ಅವಕಾಶ ಇವತ್ತು ಆಗಲಿ
ಈ ಒಂದು ತಮ್ಮ ಒಂದು ಈ ರಿಕ್ಷಾ ಚಾಲಕರ ಆ ತಂಗುದಾಣದ ಉದ್ಘಾಟನೆಗೆ ಇಷ್ಟು ಜನ ಹಿರಿಯರು ಕಿರಿಯರು ನಮ್ಮ ಹಿರಿಯ ನಾಯಕರಾದ ಮಾಜಿ ಅಧ್ಯಕ್ಷ ಇಬ್ರಾಹಿಂ ಕೋಡ್ಜಲಾಕನವರು ಇವರೆಲ್ಲ ಬಂದು ನಿಮ್ಮ ಜೊತೆ ಕೂತ್ಕೊಳ್ಳೋದಿದ್ದರೆ ಬಹುಶಃ ಅವರ ಪ್ರೀತಿ, ನಿಮ್ಮ ಪ್ರೀತಿ ಬಹುಶಃ ಅವ್ರನ್ನ ಇಲ್ಲಿ ತಂದು ಕೂತ್ಕೊಳ್ಳಿಸಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಪ್ರೀತಿ ಶಾಶ್ವತವಾಗಿ ನೆನಲಿ ಅಂತ ಹೇಳಿ ನಿಮಗೆಲ್ಲ ಶುಭಾಶಯ ನಾನು ಇವತ್ತು ಸಲ್ಲಿಸುವಂಥದ್ದು. ನಮಸ್ಕಾರ. ಹಾಗೂ ದೇವರ ಹೆಸರಲ್ಲೇ ನಾವು ಇದಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ಅಭಿನಂದನೆಗಳು. ಮುಂದಕ್ಕೆ ರೈಮಾನ್ ಕೋಡಿಜಲ್ರವರು ಧನ್ಯವಾದ ಸಮರ್ಪಣೆ ಮಾಡಬೇಕು. ಖಾದರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಹಿರಿಯರಾದಂತಹ ಹಾಜಿ ಇಬ್ರಾಹಿಂ ಕೋಡ್ಜಾಲ್ರವರಿಗೂ ತುಂಬ ಹೃದಯದ ಅಭಿನಂದನೆಗಳು. ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸದಾಶಿವ ಉಳ್ಳಾಲ್ರವರಿಗೂ ಅಭಿನಂದನೆಗಳು. ಪಂಚಾಯತಿನ ಎಲ್ಲ ಸದಸ್ಯರುಗಳಿಗೂ, ಊರಿನ ಎಲ್ಲ ಬಾಂಧವರಿಗೂ ಅಭಿನಂದನೆಗಳನ್ನು, ಧನ್ಯವಾದಗಳು. ಹಾಗೆ ರಿಕ್ಷಾ ಮತ್ತು ಚಾಲಕ ಮಾಲಕ ಸಂಘದ ಎಲ್ಲ ಸದಸ್ಯರಿಗೂ ಧನ್ಯವಾದವನ್ನು ಹೇಳಿಕೊಂಡು, ಶಾಸಕರಲ್ಲಿ ಒಂದು ವಿನಂತಿ, ನಾವಿಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಆಗುವಾಗ ಭಾಳ ಸಂತೋಷ ಆಗಿತ್ತು ನಮಗೆ. ಆದರೆ ಮಂಗಳೂರು ವಿಶ್ವವಿದ್ಯಾನಿಲಯ ಆದಮೇಲೆ ಕೊನಾದೆ ಗ್ರಾಮಕ್ಕೆ ಅದು ಅನುಕೂಲವಾಗಿದೆಯಾ ಅನಾನುಕೂಲವಾಗಿದೆಯಾ ಎಂಬುದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಆದ್ದರಿಂದ ಈ ಒಂದು ಜಂಕ್ಷನ್ನ ಅಭಿವೃದ್ಧಿ ಆಗಬೇಕಾಗಿದೆ. ಈ ಜಂಕ್ಷನ್ನ ಶಾಸಕರೇ, ಈ ಜಂಕ್ಷನ್ನ ಒಂದು ಅಭಿವೃದ್ಧಿ ಮತ್ತು ಇಲ್ಲೊಂದು ಬಸ್ ಸ್ಟ್ಯಾಂಡ್ ಅದು ನಮ್ಮ ಮುಂದಿನ ಅಗತ್ಯ. ಬಹುಶಃ ನಿಮ್ಮ ಸಹಕಾರದೊಂದಿಗೆ, ಚಾರಿಟಿ ಟ್ರಸ್ಟ್ನವರ ಸಹಕಾರದೊಂದಿಗೆ ಇಲ್ಲಿ ಒಂದು ಸುಸಜ್ಜಿತವಾದ ಬಸ್ ನಿಲ್ದಾಣ ಮತ್ತು ಈ ಜಂಕ್ಷನ್ ಒಂದು ಅಭಿವೃದ್ಧಿಯನ್ನು ಮಾಡುವಂಥ ಇರಾದೆ ನಮ್ಮ ಮುಂದಿದೆ. ಬಹುಶಃ ನಾವು ಯಾವ ಕೇಳಿದ್ದನ್ನು ಕೂಡ ಇಲ್ಲ ಅಂತ ಹೇಳಲಿಲ್ಲ, ಇದನ್ನು ಕೂಡ ನೀವು ನಮಗೆ ಮಾಡಿಕೊಡ್ತೀರಿ ಎಂಬ ವಿಶ್ವಾಸದೊಂದಿಗೆ ಇವತ್ತು ವಿಶ್ವವಿದ್ಯಾನಿಲಯದಲ್ಲಿ ನಿಮ್ಮ ತಂದೆಯವರು ಏನು ಹೌಸ್ ಸೈಟನ್ನು ಕೊಟ್ಟಿದ್ದಾರ ಅದನ್ನು ಅವರೇ ಕ್ಯಾನ್ಸಲ್ ಮಾಡಿ ಮತ್ತು ವಿಶ್ವವಿದ್ಯಾನಿಲಯಕ್ಕೆ 300 ಎಕರೆ ಜಾಗವನ್ನು ನಾವು ಕೊನಾದೆ ಗ್ರಾಮಸ್ಥರು ಬಿಟ್ಟು ಕೊಟ್ಟರು ಕೂಡ ವಿಶ್ವವಿದ್ಯಾನಿಲಯದಿಂದ ನಮಗೇನು ದೊಡ್ಡ ಪ್ರಯೋಜನ ಆಗಲಿಲ್ಲ. ಆದರೂ ಕೂಡ ಮುಂದಿನ ದಿನಗಳು ಒಳ್ಳೆಯ ನಿರೀಕ್ಷೆಯನ್ನು ಇಟ್ಟುಕೊಂಡು ನಿಮ್ಮ ಈ ಒಂದು ಕಾರ್ಯಕ್ಕಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿಕೊಂಡು, ಇಲ್ಲಿ ಬಂದಿರುವಂಥ ಎಲ್ಲ ಗ್ರಾಮಸ್ಥರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಕೊನೆಗೊಳಿಸಿದ್ದೇವೆ. ಜೈ ಭಾರತ್.